ಪೌರ ಕಾರ್ಮಿಕರ ಜೊತೆಗೆ ನಾಗರಿಕರು ಸಹಕರಿಸಿದಾಗ ಮಾತ್ರ ಸ್ವಚ್ಛ ನಗರ ನಿರ್ಮಾಣ ಸಾಧ್ಯವಿದ್ದು ನಮ್ಮ ಕಸವನ್ನ ನಾವೇ ನಿರ್ವಹಿಸುವಂತಹ ಮನೋಭಾವ ಪ್ರತಿಯೊಬ್ಬರಲ್ಲಿಯೂ ಬೆಳೆಯಬೇಕು ಎಂದು ಸವಣೂರು ವಿದ್ಯಾರಶ್ಮಿ ವಿದ್ಯಾಲಯದ ಪ್ರಾಂಶುಪಾಲ ಸೀತಾರಾಮ್ ಕೇವಳ ಹೇಳಿದರು. ಅವರು ಪುತ್ತೂರಿನ ಪುರಭವನದಲ್ಲಿ ನಡೆದ ಪೌರ ಕಾರ್ಮಿಕರ ದಿನಾಚರಣೆಯಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಮಾತನಾಡಿದರು. ದೀಪ ತಾನು ಉರಿಯುತ್ತದೆ, ಕತ್ತಲೆಯನ್ನು ಓಡಿಸುತ್ತದೆ, ಜಗತ್ತಿಗೆ ಬೆಳಕು ನೀಡುತ್ತದೆ. ಪೌರ ಕಾರ್ಮಿಕರು ಹಾಗೆ ಸುಮಾರು 5-5:30 ಗಂಟೆಯ ಹೊತ್ತು, ಹನಿ ಬೀಳುವ ಹೊತ್ತು, ಹಕ್ಕಿ ಗೂಡಿನಿಂದ ಹಾರಲು ಸಜ್ಜಾಗುವ ಹೊತ್ತು, ಚುಮು ಚುಮು ಬೆಳಕು ಈ ಭೂಮಿಗೆ ಬರುವ ಹೊತ್ತು, ಅರುಣೋದಯವಾಗಿ ಸೂರ್ಯೋದಯ ಆಗುವ ಹೊತ್ತು, ಎಲ್ಲರೂ ಮೈ ಮುರಿದು ನಿದ್ರೆಯಿಂದ ಹೇಳಿ ನಾನು ಅಥವಾ ಇಲ್ಲಿರುವಂಥ ಎಲ್ಲರೂ ನಾವು ಎಷ್ಟು ಗೌರವಿಸ್ತೇವೆ ಅಂತ ಕೇಳಿದರೆ ಅದಕ್ಕೆ ಪದಗಳಿಲ್ಲ. ಅಷ್ಟು ನಿಮ್ಮನ್ನು ಗೌರವಿಸ್ತೇವೆ. ನಿಮ್ಮಿಂದಾಗಿ ನಾವು ಇವತ್ತು ಸ್ವಸ್ಥರಾಗಿ ಇರಲಿಕ್ಕೆ, ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇವತ್ತಿನ ದಿನದ ಶುಭಾಶಯಗಳನ್ನು ನಿಮಗೆ ಮತ್ತೊಮ್ಮೆ ಸಲ್ಲಿಸ್ತೇನೆ. ಪೌರ ಕಾರ್ಮಿಕರ ದಿನ ಮಾತ್ರ ನಿಮ್ಮ ದಿನ ಅಲ್ಲ, ವರ್ಷದ 365 ದಿನವೂ ನಿಮ್ಮ ದಿನವೇ. ಹಾಗೆ ಇವತ್ತು ಪೌರ ಕಾರ್ಮಿಕರ ದಿನ. ಇವತ್ತು ನಿಮಗೆ ಸಮಾರಂಭವನ್ನು ಮಾಡುವಂಥದ್ದು, ಕಾರ್ಯಕ್ರಮವನ್ನು ಮಾಡುವಂಥದ್ದು, ಆದರೆ ನಿಮ್ಮ ಮಹತ್ವವನ್ನು ಗ್ರಹಿಸಿಕೊಳ್ಳುವಂಥದ್ದು ನನ್ನಂಥವರು 365 ದಿನವೂ ಕೂಡ. ಹಾಗಾಗಿ ಇಡೀ ವರ್ಷವೂ ಕೂಡ ದಿನಾಚರಣೆಯನ್ನು ಆಚರಿಸುವಂಥದ್ದು, ದಿನಾಚರಣೆಯ ಬಗ್ಗೆ ನಿಮ್ಮನ್ನು ನೆನಪಿಸಿಕೊಳ್ಳುವಂಥ ಇದ್ದರೆ ಅದು ಪೌರ ಕಾರ್ಮಿಕರು ಮಾತ್ರ. ಸ್ವಸ್ಥ ಸಮಾಜ ನಿರ್ಮಾಣದಲ್ಲಿ ನಾಗರಿಕರ ಜವಾಬ್ದಾರಿ ಹೆಚ್ಚಾಗಿದ್ದು, ತಮ್ಮ ಕಸಗಳನ್ನು ತಾವೇ ವಿಲೇವಾರಿ ಮಾಡುವುದರೊಂದಿಗೆ ರಸ್ತೆಗಳಲ್ಲಿ ಕಸ ಎಸೆಯುವುದನ್ನು ನಿಲ್ಲಿಸಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪೌರ ಕಾರ್ಮಿಕರಿಗೆ ವಿಶೇಷ ಗೌರವಧನದ ಚೆಕ್ ಅನ್ನು ಅಧ್ಯಕ್ಷ ಕೆ ಜೀವಂತರ್ ಜೈನ್ ಅವರು ವಿತರಿಸಿದರು. ನಮ್ಮ ಆಡಳಿತ ಬಂದ ಮೇಲೆ ಹೆಚ್ಚು ಮುತುವರ್ಜಿ ವಹಿಸಿಕೊಂಡು ಪೌರ ಕಾರ್ಮಿಕರಿಗೆ ಯೂನಿಫಾರ್ಮ್ ಕೊಡುವಂಥದ್ದು, ಬ್ಯಾಗ್ ವಿತರಣೆ ಮಾಡುವಂಥದ್ದು, ಅವರ ನೇರ ಪಾವತಿಯ ಬಗ್ಗೆ ಸಚಿವರಿಗೆ ಮನವಿಯನ್ನು ಕೊಡುವಂಥ ಕೆಲಸ ಕಾರ್ಯಗಳು ನಾವು ಕೂಡ ಜೊತೆಯಾಗಿ ಸೇರಿಕೊಂಡು ಕೆಲಸ ಕಾರ್ಯಗಳನ್ನು ಜೋಡಿಸಿಕೊಂಡಿದ್ದೇವೆ. ಈಗಾಗಲೇ 3,500 12 ಜನ ಸಿಬ್ಬಂದಿಗಳಿಗೆ 3,500 ಚೆಕ್ಗಳನ್ನು ವಿತರಣೆ ಮಾಡಿದೆ. ಅಣ್ಣಪ್ಪರು ಹೇಳಿದ್ರು 7,000 ಕೊಡಲಿಕ್ಕೆ ಬಂದಿದೆ. ಬಂದಿರುವಂಥ ಸುತ್ತೋಲೆ ಮೊನ್ನೆ ತಾನೇ ಬಂದಿದೆ. ಅದನ್ನು ಮುಂದಿನ ದಿನಗಳಲ್ಲಿ ನಗರಸಭಾ ಕೌನ್ಸಿಲ್ನಲ್ಲಿಟ್ಟು ನಗರಸಭೆ ನಿಧಿಯಿಂದ ಕೊಡುವ ಬಗ್ಗೆ ಸೂಚನೆ ಬಂದ ಕಾರಣ ಕೌನ್ಸಿಲ್ನಲ್ಲಿ ಇಟ್ಟು ಕೊಡುವಂಥ ಕೆಲಸ ಕಾರ್ಯಗಳು ಮುಂದಿನ ದಿನಗಳಲ್ಲಿ ನಾವು ಖಂಡಿತವಾಗಿ ಮಾಡ್ತಾ ಇದ್ದೇವೆ. ಅದಲ್ಲದೆ ಪೌರ ಕಾರ್ಮಿಕರಿಗೆ ಕ್ವಾರ್ಟರ್ಸ್ ವ್ಯವಸ್ಥೆ, ವಸತಿಯ ವ್ಯವಸ್ಥೆ ಬಗ್ಗೆ ಈಗಾಗಲೇ ಶಾಸಕರ ಮುತುವರ್ಜಿಯಿಂದ ಬಲ್ನಾಡಿನಲ್ಲಿ ಜಾಗವನ್ನು ಗುರುತಿಸಿಕೊಂಡು ಮುಂದಿನ ದಿನಗಳಲ್ಲಿ ಎಲ್ಲ ಪೌರ ಕಾರ್ಮಿಕರಿಗೆ ವಸತಿಯನ್ನು ನಿರ್ಮಾಣ ಮಾಡಬೇಕು ಅಂತ ಕೂಡ ನಮ್ಮ ಇಚ್ಛೆ ಇದೆ. ನಾವು ಎಲ್ಲಿಯೂ ಪೌರ ಕಾರ್ಮಿಕರಿಗೆ ಬೆಂಬಲವಾಗಿ ನಿಂತು ಆ ವಸತಿಯನ್ನು ಮಾಡಿಕೊಳ್ಳುವಲ್ಲಿ ನಾವು ಯಶಸ್ವಿ ಆಗ್ತೇವೆ ಅಂತ ಹೇಳುವ ವಿಶ್ವಾಸವನ್ನು ನಾನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಇಚ್ಛೆಪಡ್ತೇನೆ. ಸಭಾ ಕಾರ್ಯಕ್ರಮದ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಆಟೋಟ ಸ್ಪರ್ಧೆ ನಡೆಯಿತು. ವೇದಿಕೆಯಲ್ಲಿ ನಗರಸಭಾ ಪೌರಾಯುಕ್ತ ಮಧು ಎಸ್ ಮನೋಹರ್, ಪೂಡಾಧ್ಯಕ್ಷ ಭಾಮಿ ಅಶೋಕ್ ಶೆಣೈ, ನಗರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಗೌರಿಬನ್ನೂರು, ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ ಅಣ್ಣಪ್ಪ ಮೊದಲಾದವರು ಉಪಸ್ಥಿತರಿದ್ದರು.